ನ್ಯಾಯಾಲಯದ ಆವರಣದಲ್ಲಿ ವಕೀಲನೋರ್ವನ ಮೇಲೆ ಆರೋಪಿಯೊಬ್ಬ ಚೂರಿಯಿಂದ ಇರಿದು ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ವಕೀಲರ ಮೇಲೆ ಹಲ್ಲೆ ಮಾಡಿರುವ ಆರೋಪಿಯನ್ನ ನ್ಯಾಯಾಲಯದ ಕೊಠಡಿಯೊಳಗೆ ಕೂಡಿ ಹಾಕಿ ನಂತರ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಆರೋಪಿ ಮೋತಿಗಲ್ ತಾಂಡದ ಹನುಮಾನಯ್ಯ ಅಂತ ಗುರುತಿಸಲಾಗಿದ್ದು ಪೊಲೀಸರು ಬಂಧಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಚಾಕುವಿನೊಂದಿಗೆ ಕೋರ್ಟ್ ಆವರಣಕ್ಕೆ ಬಂದಿದ್ದಂತಹ ಆರೋಪಿ ನ್ಯಾಯವಾದಿ ಸ್ವರೂಪಾನಂದರ ಮೇಲೆ ಏಕಾಏಕಿ ದಾಳಿ ನಡೆಸಿ ಚೂರಿಯಿಂದ ಇರಿಯಲು ಮುಂದಾದಾಗ ಸ್ವರೂಪಾನಂದ ತಪ್ಪಿಸಿಕೊಂಡಿದ್ದಾರೆ. ಆದರೂ ಹೊಟ್ಟೆಗೆ ಮತ್ತು ಕೈಗೆ ಲಘು ಗಾಯಗಳಾಗಿದ್ದು ಕೂಡ್ಲಿಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಇನ್ನು ಘಟನೆಯನ್ನ ಕೂಡ್ಲಿಗಿ ವಕೀಲರ ಸಂಘ ತೀವ್ರವಾಗಿ ಖಂಡಿಸಿದ್ದು ನಿರ್ದಾಕ್ಷಿಣ್ಯ ಕ್ರಮಕ್ಕಾಗಿ ಆಗ್ರಹಿಸಿದ್ದು ಇನ್ನು ಮುಂದೆ ಇಂತಹ ಘಟನೆಗಳು ಜರುಗದಂತೆ ಸೂಕ್ತ ಕ್ರಮಕ್ಕಾಗಿ ವಕೀಲರು ಒತ್ತಾಯಿಸಿದ್ದಾರೆ. ನ್ಯಾಯಾಲಯದ ಸಭಾಂಗಣದ ಒಳಗಡೆ ಕುಳಿತಕ್ಕಂಥ ಆ ಸ್ವರೂಪಾನಂದ ನಾಯಕ ವಕೀಲರ ಮೇಲೆ ಒಂದು ಮಾರಣಾಂತಿಕವಾಗಿ ಜಾಗದಿಂದ ಇರಿದು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಏನಿದ್ದಾರೆ ಆರೋಪಿ, ಅವನಿಗೆ ಶಿಕ್ಷೆಗೆ ಒಳಪಡಿಸಬೇಕು. ಯಾಕಂದ್ರೆ ವಕೀಲರ ಮೇಲೆ ಅಲ್ಲಿ ಇದು ಮೊದಲೇ ಅಲ್ಲ, ನಮ್ಮ ಪಕ್ಕದ ಹೊಸಪೇಟೆಯಲ್ಲಿ ಒಂದು ಕೊಲೆ ಆಯಿತು, ದಾಂಡೇಲಿಯಲ್ಲಿ ಒಬ್ಬ ವಕೀಲರನ್ನ ಕೊಲೆ ಮಾಡಿದ್ರು, ಮತ್ತು ಈ ಉಡುಪಿಯಲ್ಲಿ ಮತ್ತು ನಮ್ಮ ಪಕ್ಕದ ಆಂಧ್ರದಲ್ಲಿ ಅನೇಕ ಪ್ರಕರಣಗಳು ಇವತ್ತು ನಮ್ಮ ವಕೀಲರ ಮೇಲೆ ನಡೀತಾ ಇದ್ದಾವೆ. ಆದರೆ ವಕೀಲರಿಗೆ ಇವತ್ತು ಎಲ್ಲರೂ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ವಕೀಲರಿಗೆ ಒಂದು ಸಂರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಇವತ್ತು ನಮ್ಮ ಸರ್ಕಾರಗಳು ಮತ್ತು ನಮ್ಮ ಬಾರ್ ಕೌನ್ಸಿಲ್ ಇರಬಹುದು, ಅದಕ್ಕೆ ನಮಗೆ ಸೂಕ್ತವಾದಂತಹ ರಕ್ಷಣೆ ಈಗಾಗಲೇ ಒಂದು ಕಾಯ್ದೆನ ರೂಪಿಸಿ ಜಾರಿ ಕೊಟ್ಟಿದ್ದೀವಿ. ಅದನ್ನ ಶೀಘ್ರವೇ ಜಾರಿ ಮಾಡಿ ವಕೀಲರ ಸಂರಕ್ಷಣಾ ಕಾಯ್ದೆನ ಜಾರಿಗೊಳ್ಳಬೇಕು. ಮತ್ತು ಏನು ವಕೀಲರ ಮೇಲೆ ನ್ಯಾಯಾಲಯಗಳಲ್ಲೇ ಅಲ್ಲಿ ಆಗ್ತದವೆ, ಇವು ಮುಂದೆ ತಡೆಗಟ್ಟಬೇಕು. ಇದಕ್ಕೆ ಜೈಕರ್ ಹಾಸ್ಕೊಂಡು ಹೋಗ್ತಕ್ಕಂಥದ್ದು ಇಟ್ ಇಸ್ ನಾಟ್ ಕರೆಕ್ಟ್ ವೇ. ಅರ್ಥ ಆಯ್ತಾ? ಇಟ್ ಶುಡ್ ಬಿ ಇನ್ ಲಾಜಿಕಲ್ ಲೈನ್. ನಾನು ನನ್ನ ವಿಶ್ವಾಸ ಇಟ್ಟು ನಾನು ತನಿಖೆ ಮಾಡ್ತೀನಿ, ನಾನು ಶಿಕ್ಷಾ ಗಣಿತನೇ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಇದೇ ಕೋರ್ಟ್ಗೆ ನಾನು ಸಾಕ್ಷಿ ಬರ್ತಿರ್ತೀನಿ. ನೀವು ಹೇಳ್ಬೇಕು ಅವತ್ತು, ಸರ್ ನೀವು ಮಾತು ಕೊಟ್ಟಿದ್ರಿ, ಅದೇ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಿ. ಆ ರೀತಿ ನಾವು ಮಾಡ್ತೀವಿ. ನಮ್ಮ ವಿಶ್ವಾಸ ಇರಿ, ಬೇರೆ ಕ್ಲೈಂಟ್ಸ್ಗೆ ತೊಂದರೆ ಆಗೋದು ಬೇಡ. ನಿಮ್ಮ ಹಿಯರಿಂಗಿಗೆ ಕೋರ್ಟ್ ಅಟೆಂಡ್ ಆಗಿ ದಯಮಾಡಿ ಈಗ ಯಾರು ಇದ್ರೆ ಒಂದು ಕಂಪ್ಲೇಂಟ್ ತಗೋತೀವಿ ನಾವು. ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ಬಾರ್ ಅಸೋಸಿಯೇಷನ್ ಕೊಟ್ಟಿರ್ತಕ್ಕಂಥ ಸರಿ ಇದೆ ಅಂತ ಅಂದಾಗ ಅಪ್ರೋಪ್ರಿಯೇಟ್ ಸೆಕ್ಷನ್ಸ್ ಅಟೆಂಪ್ಟ್ ಮರ್ಡರ್ ಕೇಸ್ ನಮ್ಮ ವಕೀಲ ಮಾಡೋದು ಹೇಳಿದ್ರಲ್ಲ ಮಾತಾಡ್ಬೇಕಾದ್ರೆ ಅಟೆಂಪ್ಟ್ ಮರ್ಡರ್ ಕೇಸೇ ಬುಕ್ ಮಾಡ್ತೀವಿ. ಅಟೆಂಪ್ಟ್ ಮರ್ಡರ್ ಕೇಸ್ ಅಂಡ್ ಟ್ರೆಸ್ಪಾಸ್ ಬಿಕಾಸ್ ಯು ಶುಡ್ ನಾಟ್ ಎಂಟರ್ ಫಾರ್ ದಿ ಕ್ರಿಮಿನಲ್ ಇಂಟೆನ್ಷನ್ ಟು ದಿ ಕೋರ್ಟ್ ಪ್ರಿಮಿಸಸ್.